ಸೂರ್ಯಗ್ರಹಣದ ಕಾಲದಲ್ಲಿ ಕಾಪುವಿನ ಪೊಲಿಪು ಜಾಮಿಯಾ ಮಸೀದಿಯಲ್ಲಿ ವಿಶೇಷ ನಮಾಜ್ ಮತ್ತು ದುವಾ ಪ್ರಾರ್ಥನೆ ನಡೆಯಿತು. ಮಸೀದಿ ಖತೀಬರಾದ ಇರ್ಷಾದ್ ಸಹದಿ ನಮಾಜ್ ನೇತೃತ್ವವನ್ನು ವಹಿಸಿದರು. ಬಳಿಕ ಗ್ರಹಣಗಳ ಬಗ್ಗೆ ವಿವರಿಸಿದ ಅವರು, ಸೂರ್ಯಗ್ರಹಣದ ಸಂದರ್ಭದಲ್ಲಿ ಆಹಾರ ಸೇವಿಸಬಾರದು ಹಾಗೂ ಜಗತ್ತಿಗೆ ಏನೋ ಮಹಾ ವಿಪತ್ತು ಸಂಭವಿಸಬಹುದು ಎನ್ನುವ ಮೂಢನಂಬಿಕೆಯ ಕುರಿತು ಹೇಳುವವರಿದ್ದಾರೆ. ಇಸ್ಲಾಂ ಇದನ್ನು ವಿರೋಧಿಸುತ್ತೆ, ಅಲ್ಲದೆ ಇದಕ್ಕೆ ಅವಕಾಶವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿದರು. ಸೂರ್ಯಗ್ರಹಣ ಉಂಟಾಗುವಂತಹ ದಿನ, ಸೂರ್ಯ ಮತ್ತು ನಮ್ಮ ಮಧ್ಯೆ ಚಂದ್ರನು ಅಡ್ಡ ಬಂದು ಸೂರ್ಯಪ್ರಕಾಶವನ್ನು ನಮಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಇದಾಗಿದೆ ಸೂರ್ಯಗ್ರಹಣ. ಇಂತಹ ಸಂದರ್ಭದಲ್ಲಿ ಹಲವಾರು ಅಪನಂಬಿಕೆಗಳನ್ನು, ಮೂಢನಂಬಿಕೆಗಳನ್ನು ಹೇಳುವವರಿದ್ದಾರೆ. ತಿನ್ನಬಾರದು, ಕುಡಿಯಬಾರದು, ಜಗತ್ತಿಗೆ ಏನೋ ಒಂದು ಮಹಾ ವಿಪತ್ತು ಸಂಭವಿಸಬಹುದು, ಈ ರೀತಿಯಾಗಿ ಮೂಢನಂಬಿಕೆಗಳನ್ನು ಹೇಳುವವರಿದ್ದಾರೆ. ಇಸ್ಲಾಂ ಇವೆಲ್ಲವನ್ನು ವಿರೋಧಿಸುತ್ತದೆ. ಇದಕ್ಕೆ ಇಸ್ಲಾಂ ಅವಕಾಶವನ್ನು ನೀಡುವುದಿಲ್ಲ. ಪವಿತ್ರವಾದ ಇಸ್ಲಾಂ ಈ ಗ್ರಹಣದ ಕುರಿತು ನಮಗೆ ಹೇಳಿಕೊಟ್ಟಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಾಲದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪುತ್ರ ಇಬ್ರಾಹಿಂ ತೀರಿ ಹೋದಾಗ ಇದೇ ರೀತಿಯಾದಂತಹ ಸೂರ್ಯಗ್ರಹಣ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವೊಂದು ಜನರು ಪ್ರವಾದಿ ಪುತ್ರ ತೀರಿದ ಕಾರಣಕ್ಕಾಗಿ ಸೂರ್ಯಕ್ಕೆ ಗ್ರಹಣ ಹಿಡಿದಿದೆ ಎಂದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆ ಒಂದು ತಪ್ಪು ಕಲ್ಪನೆಯನ್ನು ತಿದ್ದುತ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರಿಗೆ ಹೇಳಿಕೊಡುತ್ತಾರೆ.